ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆಯುಷ್ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯು ನಗರದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತವು ಆಯುರ್ವೇದವನ್ನು ಇಡೀ ಪ್ರಪಂಚಕ್ಕೆ ಸಾರಿದೆ. ಭಾರತ ಮೂಢನಂಬಿಕೆಯ ರಾಷ್ಟ್ರವಲ್ಲ, ಮೂಲ ನಂಬಿಕೆಯ ರಾಷ್ಟ್ರ ಎಂದರು. ಭಾರತ ಯಾವತ್ತೂ ಮೂಢನಂಬಿಕೆ ಆಧಾರದಲ್ಲಿ ನಂಬಿಕೆಗಳನ್ನು ಬೆಳೆಸಿಲ್ಲ, ಅದು ಮೂಢನಂಬಿಕೆಯ ತತ್ವದ ಆಧಾರದಲ್ಲಿ ನಂಬಿಕೆಗಳನ್ನು ಬೆಳೆಸಿದೆ. ಹಾಗಾಗಿ ಇಲ್ಲಿಯ ಜನ ಕಂಡುಕೊಂಡ್ರು ವಿಜ್ಞಾನ ಕೇವಲ ವಿಜ್ಞಾನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ದೇಶವನ್ನ ಜಗತ್ತನ್ನ ವಿಜ್ಞಾನ ನಾಶ ಮಾಡಬಲ್ಲ. ಹಾಗಾಗಿ ವಿಜ್ಞಾನಕ್ಕೆ ಒಂದು ಕಡಿವಾಣ ಬೇಕು ಅನ್ನುವ ಚಿಂತನೆ ಅಡಿಯಲ್ಲಿ ಆಧ್ಯಾತ್ಮಿಕ ರೂಪವನ್ನು ಕೊಟ್ಟರು. ಹಾಗಾಗಿ ವಿಜ್ಞಾನಕ್ಕೆ ಆಧ್ಯಾತ್ಮದ ರೂಪವನ್ನು ಕೊಟ್ಟು ಅದನ್ನು ಬೆಳೆಸುವ ಪ್ರಯತ್ನವನ್ನು ನಮ್ಮ ಹಿರಿಯರು ಮಾಡಿದರು. ಆ ಪರಂಪರೆಯ ಕಾಲಘಟ್ಟದಲ್ಲಿ ಆಯುರ್ವೇದವು ಆಧ್ಯಾತ್ಮದ ಚಿಂತನೆಯ ಜೊತೆಗೆ ಬ್ರಿಟಿಷರನ್ನು ತುಂಬಿದರು. ಹಾಗಾಗಿ ಆಯುರ್ವೇದ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಕೈಬಿಟ್ಟು ಯಾವ ಧನ್ವಂತರಿಯಿಂದ ಪ್ರಾರಂಭ ಆಗಿರ್ತಕ್ಕಂತಹ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಿಗೂ ನಮ್ಮ ಜಗತ್ತಿಗೆ ಸುಶ್ರುತನಂತಹ ಚಿಕಿತ್ಸಾ ಶ್ರೇಷ್ಠವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟಿರ್ತಕ್ಕಂಥ ದೇಶ ಭಾರತ. ಆಯುರ್ವೇದದ ಮುಖಾಂತರ ಜಗತ್ತಿಗೆ ಬಹಳ ಸುಂದರವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟಿದೆ. ಉಡುಪಿ ಕುತ್ಪಾಡಿ ಎಸ್ಟಿಎಂ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಶ್ರೀನಿವಾಸಾಚಾರ್ಯ ಅವರು ವಿಶೇಷ ಉಪನ್ಯಾಸವನ್ನ ನೀಡಿ ಆಯುರ್ವೇದ ಚಿಕಿತ್ಸೆಯಿಂದ ರೋಗಗಳು ಗುಣಮುಖವಾಗುತ್ತವೆ, ಆಯುರ್ವೇದದ ಜನ್ಮಸ್ಥಳವೇ ಭಾರತ ಎಂದರು. Medical and paramedical staff are involved. The national programs. In addition to this, it is the education. In addition to this, it is the technological advancement in way of conveyance and easy availability of the doctors and also the hospitals. Advent of antibiotics and other medicines. All these are contributing in this particular increase in the life expectancy at the time of birth. Congratulations to all the persons, doctors and the Ayush physicians who are involved in this particular activity, promoting the longevity of the human beings. ಈ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಹೊರ ರೋಗಿಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ನಡೆಯಿತು. ಈ ಸಂದರ್ಭ ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ರಾಜೇಶ್ವರಿ ದೇವಿ ಮತ್ತಿತರರು ಉಪಸ್ಥಿತರಿದ್ದರು.